ಪುತ್ತೂರಿನ ಪುಟ್ಟಹಳ್ಳಿಯಲ್ಲಿ ಮತೀಯ ಸಾಮರಸ್ಯಕ್ಕೆ ಮೇರು ನಿದರ್ಶನವೊಂದು ದಾಖಲಾಗಿದೆ. ಹಿಂದೂ ದೇವರ ಉತ್ಸವಕ್ಕೆ ಬಳಸುವ ಅಕ್ಕಿ ತಯಾರಿಸಲು ಮುಸ್ಲಿಂ ಕುಟುಂಬಗಳು ತಮ್ಮ ಹೊಟ್ಟೆಪಾಡನ್ನ ಲೆಕ್ಕಿಸದೆ ಗದ್ದೆಯನ್ನ ಬಿಟ್ಟುಕೊಟ್ಟಿದ್ದಾರೆ. ಈ ಅಪೂರ್ವ ವಿದ್ಯಮಾನ ನಡೆದಿರುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಸರ್ವೆ ಗ್ರಾಮದ ಮಜಲು ಗದ್ದೆ ಎಂಬಲ್ಲಿ. ಇಲ್ಲಿನ ನಿವಾಸಿಗಳಾದ ಪುತ್ತು ಬ್ಯಾರಿ, ಅಬ್ಬಾಸ್ ಬ್ಯಾರಿ ಮತ್ತು ಅಬುಬಕ್ಕರ್ ಕೂಡು ರಸ್ತೆ ಎಂಬುವರು ಪ್ರತಿ ವರ್ಷ ತಾವು ಬೇಸಾಯ ಮಾಡುವ 3 ಎಕರೆ ಗದ್ದೆಯನ್ನ ಈ ಬಾರಿ ತಮ್ಮೂರಿನ ದೇವಸ್ಥಾನಕ್ಕೆ ಬಿಟ್ಟುಕೊಟ್ಟಿದ್ದಾರೆ. ಊರಿನ ಪ್ರಾಚೀನ ಎಲೆಯ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಪ್ರಸ್ತುತ ಜೀರ್ಣೋದ್ಧಾರಗೊಳ್ಳುತ್ತಿದ್ದು ಗ್ರಾಮಸ್ಥರೆಲ್ಲ ಹಗಲು ರಾತ್ರಿ ಕರ ಸೇವೆ ಮಾಡುತ್ತಿದ್ದಾರೆ. ಮುಂದಿನ ಫೆಬ್ರವರಿಯಲ್ಲಿ ಬ್ರಹ್ಮಕಲಶೋತ್ಸವ ನಡೆಸಲು ನಿರ್ಧರಿಸಿದ್ದಾರೆ. ಉತ್ಸವ ಸಂದರ್ಭದಲ್ಲಿ ಬೇಕಾದ ಅಕ್ಕಿಯನ್ನ ದೇವಳದ ಪರಿಸರದಲ್ಲೇ ಬೆಳೆಸಿದ್ರೆ ಉತ್ತಮವೆಂದು ಜೀರ್ಣೋದ್ಧಾರ ಸಮಿತಿ ಯೋಚಿಸಿದಾಗ ಸ್ಥಳೀಯ ವೆಂಕಪ್ಪ ನಾಯ್ಕ ಎಂಬುವರು ತಾವು ಅನೇಕ ವರ್ಷಗಳಿಂದ ಬೇಸಾಯ ಮಾಡದೆ ಬಿಟ್ಟಿರುವ ಗದ್ದೆಯನ್ನ ಬೇಸಾಯಕ್ಕಾಗಿ ಬಿಟ್ಟುಕೊಡಲು ನಿರ್ಧರಿಸಿದ್ರು. ಅದರಂತೆ ಸಮಿತಿಯ ಪ್ರಮುಖರು ದಾನಿಗಳು ಸೇರಿ ತಮ್ಮಲ್ಲೇ ದೇಣಿಗೆ ಸಂಗ್ರಹಿಸಿ ಗದ್ದೆ ಉತ್ತು ನಾಟಿ ಮಾಡಿದ್ರು. ಇದರ ಬೆನ್ನಲ್ಲೇ ಹೊಸ ಇತಿಹಾಸ ನಿರ್ಮಾಣವಾಯಿತು. 3 ಮುಸ್ಲಿಂ ಬಂಧುಗಳು ತಮ್ಮ ಗದ್ದೆಯನ್ನ ದೇವಳದ ಬೇಸಾಯಕ್ಕಾಗಿ ಬಿಟ್ಟುಕೊಟ್ಟಿದ್ದಾರೆ. ಅಣ್ಣ ತಮ್ಮಂದಿರಾದ ಅಬ್ಬಾಸ್ ಮತ್ತು ಅಬುಬಕ್ಕರ್ ಅವರ ಗದ್ದೆ ಹಾಗೂ ಇವರ ಅಣ್ಣನ ಮಗನಾದ ಪುತ್ತು ಬ್ಯಾರಿಯವರ ಗದ್ದೆ ಅಕ್ಕಪಕ್ಕದಲ್ಲೇ ಇದ್ದು 3 ಎಕರೆ ವಿಶಾಲವಾಗಿದೆ. ಪ್ರತಿ ವರ್ಷ ಇವರು ಮುಂಗಾರು ಬೇಸಾಯ ಮಾಡುತ್ತಾರೆ. ವಿಶೇಷವೆಂದರೆ ಈ ಬಾರಿ ತಮ್ಮ ಹೊಟ್ಟೆಪಾಡನ್ನ ಯೋಚಿಸದೆ ಇವರು ಗದ್ದೆ ಬೇಸಾಯವನ್ನ ಎಲೆಯ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ತ್ಯಾಗ ಮಾಡಿದ್ದಾರೆ. ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ಬೇಸಾಯ ಮಾಡಿದ್ದು ಇದರಲ್ಲಿ ಬೆಳೆದ ಅಕ್ಕಿ ದೇವಳಕ್ಕೆ ಸೇರಲಿದೆ. ಗದ್ದೆಯ ಜಮೀನು ವಾರಸುದಾರರಲ್ಲೇ ಉಳಿಯುತ್ತದೆ. ಈ ಹಳ್ಳಿಯಲ್ಲಿ ನಾವು ಎಲ್ಲಾ ಜಾತಿಯವರು ಒಂದೇ ತಾಯಿಯ ಮಕ್ಕಳಂತೆ ಜೀವನ ಮಾಡುತ್ತಿದ್ದು ತಮ್ಮೂರಿನ ದೇವಸ್ಥಾನದ ಅಭಿವೃದ್ಧಿಯಾಗಲಿ ಎಂದು ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ. ದೇವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕೆ ಸಾಕಷ್ಟು ಅಕ್ಕಿ ಬೇಕಾಗ್ತದೆ. ಅದಕ್ಕಾಗಿ ಅದನ್ನ ಈ ಬಾರಿ ಬೇಸಾಯ ಮಾಡದೇ ಇರಲು ನಿರ್ಧರಿಸಿ ಅದನ್ನ ದೇವಸ್ಥಾನದ ವತಿಯಿಂದ ಮಾಡಲು ಒಪ್ಪಿಗೆ ನೀಡಿದ್ದಾರೆ. ಮುಸ್ಲಿಂ ಬಂಧುಗಳು ಒಪ್ಪಿಗೆ ನೀಡಿದ ಗದ್ದೆಯಲ್ಲೇ ನಾಟಿ ನಡೆದಾಗ ಸ್ವತಃ ಅಬ್ಬಾಸ್ ಪುತ್ತು ಸತ್ತಾರ್ ಕುಟುಂಬಸ್ಥರು ಉಚಿತವಾಗಿ ಸೇವೆ ನೀಡಿದ್ದಾರೆ. ಇಲ್ಲಿಂದ 60 ಕಿಲೋಮೀಟರ್ ದೂರದ ಬೆಳ್ತಂಗಡಿ ತಾಲೂಕಿನ ಕಳೆಂಜದ ಗಿರೀಶ್ ಗೌಡ 800 ಸೋಡಿ ನೇಜಿ ಉಚಿತವಾಗಿ ನೀಡಿದ್ದಲ್ಲದೆ ಕಳೆಂಜ ಸದಾಶಿವೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಶ್ರೀಧರ್ ರಾವ್ ಕೆ ನೇತೃತ್ವದಲ್ಲಿ 16 ಮಂದಿ ಬಂದು ಉಚಿತವಾಗಿ ನಾಟಿ ಕಾರ್ಯ ನಡೆಸಿಕೊಟ್ರು. ಇವರ ಜೊತೆ ಎಲೆಯ ಪರಿಸರದ 40 ಗ್ರಾಮಸ್ಥರು ಸೇರಿಕೊಂಡರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.